ಇಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಎಡನೀರು ಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿರುವ ಜಯರಾಮ ಮಂಜತ್ತಾಯ ಅವರು ಭೇಟಿ ನೀಡಿದ್ದಾರೆ. ಪೀಠ ಸ್ವೀಕಾರದ ಪೂರ್ವಭಾವಿಯಾಗಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾ ಇರುವ ಶ್ರೀಗಳು ಪುತ್ತೂರಿಗೂ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತನ್ನ ಕಾಲೇಜು ದಿನಗಳಲ್ಲಿ ಪ್ರತಿ ಸೋಮವಾರ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡುತ್ತಾ ಇದ್ದೆ. ಅಲ್ಲದೆ ಎಡನೀರು ಶ್ರೀಗಳಿಗೂ ಪುತ್ತೂರಿಗೂ ವಿಶೇಷ ನಂಟಿದೆ. ಶ್ರೀಗಳು ಪ್ರಾರಂಭಿಸಿದ ಯಕ್ಷಗಾನ ಸಪ್ತಾಹ ಪುತ್ತೂರಿನಲ್ಲಿ ಅತಿ ಹೆಚ್ಚು ಪ್ರದರ್ಶನ ಕಾಣ್ತಾ ಇತ್ತು ಎಂದರು. ಕಾಸರಗೋಡಿನ ಶಂಕರಾಚಾರ್ಯ ಸಂಸ್ಥಾನಂ ಎಡನೀರು ಮಠಾಧೀಶರಾದ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ನಿಧನರಾದ ಬಳಿಕ ಎಡನೀರು ಮಠದ ಉತ್ತರಾಧಿಕಾರಿಯಾಗಿ ಜಯರಾಮ ಮಂಜತ್ತಾಯ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಂದು ನಾಮಕರಣ ಮಾಡಲಾಗಿದೆ. ಅಕ್ಟೋಬರ್ 28ರಂದು ಅಧಿಕೃತವಾಗಿ ಘೋಷಣೆ ಮಾಡಿ ಪೀಠಾರೋಹಣ ಸಮಾರಂಭ ನಡೆಯಲಿದೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಶಂಕರ ಪರಂಪರೆಯಲ್ಲಿರುವಂಥ ಎಡನೀರು ಮಠ ಅದು ಕೇವಲ ಕಾಸರಗೋಡಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ ಮೊತ್ತ ನೋಡಿದರೆ ಇಡೀ ಭಾರತ ದೇಶದಲ್ಲಿ ಒಂದು ಸರ್ವವ್ಯಾಪಿಯಾಗಿರುವಂಥ ಒಂದು ಮಠ. ಪೂರ್ವಗುರುಗಳು ಆ ಮಠದ ಕೀರ್ತಿ ಪರಂಪರೆಯನ್ನು ಎತ್ತರಕ್ಕೇರಿಸುವಲ್ಲಿ ತನ್ನನ್ನು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ. ಯಾವುದೇ ಒಂದು ಮಠದಲ್ಲಿಯೂ ಕೂಡ ವ್ಯತ್ಯಾಸ ಬರುವಂಥ ಸಂದರ್ಭದಲ್ಲಿ ಒಂದು ಯತಿಗಳ ಕಾಲ ನಂತರ ಬರುವಂಥ ಯತಿಗಳಿಗೆ ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳುವಂಥ ಒಂದು ಭಯ ಸರ್ವೇ ಸಾಧಾರಣವಾಗಿ ಇರುತ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ಇರುವಂಥದ್ದು ಅಂತ ಹೇಳಿದರೆ, ನಾವೆಲ್ಲ ತಿಳಿದ ರೀತಿಯಲ್ಲಿ ಶ್ರೀ ಜಯರಾಮ ಮಂಜತ್ತಾಯರಿಗೆ ಮಠ ಹೊಸದಲ್ಲ, ಎಲ್ಲವೂ ಕೂಡ ತಿಳಿದಿದೆ. ಸರಿ, ನನ್ನ ಕಾಲೇಜು ದಿನಗಳಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೋಮವಾರ ಬರೋ ಕಾರಣ 88ರಿಂದ 92ರವರೆಗೆ ವಿವೇಕಾನಂದ ಕಾಲೇಜಿನ ಕಲಿತಾ ಇರುವ ಸಂದರ್ಭದಲ್ಲಿ ಸೋಮವಾರ ಬರ್ತಾಯಿದ್ದೆ. ಆಮೇಲೆ ಶ್ರೀಗಳವರೊಟ್ಟಿಗೆ ಹಲವು ಬಾರಿ ಭೇಟಿ ಕೊಟ್ಟಿದ್ದೇನೆ. ಪುತ್ತೂರಿನ ಸಂಬಂಧ ನನಗೆ ತುಂಬ ಅದು ಅತ್ಯಂತ ಹೆಚ್ಚು ಅಂತಲೇ ಹೇಳ್ಬೋದು. ಆ ರೀತಿಯಿಂದ ಇವತ್ತು ಕೂಡ ಮಹಾಲಿಂಗೇಶ್ವರನ ದರ್ಶನ ಮಾಡಿ ಪ್ರಸಾದ ತಗೊಂಡು ತುಂಬ ಸಂತೋಷ ಆಗಿದೆ. ಮುಂದಿನ ನಮ್ಮ ಎಲ್ಲ ಕಾರ್ಯಗಳಿಗೆ ಮಹಾಲಿಂಗೇಶ್ವರನ ದಯೆ ಇದೆ ಅಂತ ನಮಗೆ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿಯೂ ನಾನು ದೇವಸ್ಥಾನಕ್ಕೆ ಭೇಟಿ ಕೊಡ್ತೇನೆ. ಹೌದೌದು, ಎಡನೀರಿಗೂ ಪುತ್ತೂರಿಗೂ ತುಂಬ ಆತ್ಮೀಯತೆ ಇದೆ. ಸ್ವಾಮಿಗಳು ಯಕ್ಷಗಾನ ಸಪ್ತಾಹ ಅನ್ನೋ ಒಂದು ಕಾನ್ಸೆಪ್ಟನ್ನು ಶುರು ಮಾಡಿದ್ದೆ ಸ್ವಾಮಿಗಳು. ಅದರಲ್ಲಿ ಹೆಚ್ಚು ಯಕ್ಷಗಾನ ಸಪ್ತಾಹಗಳನ್ನು ಪುತ್ತೂರಿನಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಪುತ್ತೂರಿನ ಜನರ ಮೇಲೂ ಅವರಿಗೆ ತುಂಬ ವಿಶ್ವಾಸ. ಇಲ್ಲಿ ಒಂದು ಚಾತುರ್ಮಾಸ ಕೂಡ ಕೆಮ್ಮೈ ವಿಷ್ಣು ಮಂಟಪದಲ್ಲಿ ಮಾಡಿದ್ದಾರೆ. ಆ ರೀತಿಯಿಂದ ಆ ಸಂಬಂಧವನ್ನು ನಾವು ಕೂಡ ಮುಂದುವರಿಸಿಕೊಂಡು ಹೋಗ್ತೇವೆ.